ದೊಡ್ಡ ಹೊಡೆತ ಬಂದಿರೋ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಂದಾನೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿ ಎನ್ಎಸ್ಎಸ್ ವತಿಯಿಂದ ಘನತ್ಯಾಜ್ಯ ನಿರ್ವಹಣೆ ಕಾರ್ಯಕ್ರಮದ ಕುರಿತು ರಾಷ್ಟ್ರೀಯ ಯುವ ದಿನ ಮತ್ತು ವಿಶ್ವ ಮಾನವ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಪುರಸಭೆ ಕಚೇರಿ ಮಧುಗಿರಿ ಆರೋಗ್ಯ ನಿರೀಕ್ಷಕ ಸಂಪನ್ಮೂಲ ವ್ಯಕ್ತಿ ಬಾಲಾಜಿಯವರು ಮಾತನಾಡಿ, ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಬೇಕು. ಸಂಯೋಜಿತ ಮತ್ತು ಸಂಯೋಜಿತವಲ್ಲದ ಪ್ರಕ್ರಿಯೆಗೆ ಸುಲಭವಾಗಿ ಕಳುಹಿಸಲು ಸಾಧ್ಯವಾಗುತ್ತದೆ. ಈ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಎನ್ಎಸ್ಎಸ್ ಸ್ವಯಂ ಸೇವಕರಿಗೆ ತಿಳಿಸಿದರು. ಮಧುಗಿರಿಯನ್ನು ಉತ್ತಮ ಮತ್ತು ಸ್ವಚ್ಛವಾಗಿಸಲು ಸಮಾಜಕ್ಕೆ ಜಾಗೃತಿ ಅಗತ್ಯ. ಸಾರ್ವಜನಿಕರು ತ್ಯಾಜ್ಯವನ್ನು ಸರಿಯಾಗಿ ಸಂಗ್ರಹಿಸಿ ವಿಲೇವಾರಿ ಮಾಡದಿದ್ದರೆ ಪುರಸಭೆಯ ನೌಕರರು ಎದುರಿಸುವ ತೊಂದರೆ ಮತ್ತು ಈ ಘನತ್ಯಾಜ್ಯವು ನಮ್ಮ ಪರಿಸರದ ಮೇಲೆ ಹೇಗೆ ವಿಭಿನ್ನ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ಅವರು ಅರಿವು ಮೂಡಿಸಿದರು. ಎನ್ಎಸ್ಎಸ್ ಅಧಿಕಾರಿಗಳಾದ ರಾಘವೇಂದ್ರ ಅವರು ಮಾತನಾಡಿ, ನಗರಸಭೆಯ ಕಾರ್ಯಕರ್ತರ ಬಗ್ಗೆ ಸಮಾಜದಲ್ಲಿ ಗೌರವ ಇರಬೇಕು. ಅವರಿಂದಾಗಿ ನಾವು ಆರೋಗ್ಯಕರ ಮತ್ತು ನೈರ್ಮಲ್ಯದಿಂದ ಬದುಕುತ್ತಿದ್ದೇವೆ ಎಂದು ಧನ್ಯವಾದ ತಿಳಿಸಿದರು. ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಮಂಜು ಭಾರ್ಗವಿ ಕಾರ್ಯಕ್ರಮ ನಿರೂಪಣೆ ಮಾಡಿ, ಇಂತಹ ಸಾಮಾಜಿಕ ಸಮಸ್ಯೆಗಳ ನಿವಾರಣೆಗೆ ಎನ್ಎಸ್ಎಸ್ ಸ್ವಯಂ ಸೇವಕರು ಸದಾ ಮುಂದೆ ಬರುತ್ತಾರೆ ಮತ್ತು ಇಂತಹ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೈಜೋಡಿಸುತ್ತಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ತ್ಯಾಜ್ಯವನ್ನು ಅಸಮರ್ಪಕವಾಗಿ ವಿಂಗಡಿಸುವುದರಿಂದ ಸಮಾಜದಲ್ಲಿ ಹರಡುವ ವೈರಸ್ ಮತ್ತು ಇತರ ರೋಗಗಳ ಹರಡುವಿಕೆಯ ಬಗ್ಗೆಯೂ ಮಾಹಿತಿ ನೀಡಿದರು. ಎನ್ಎಸ್ಎಸ್ ಅಧಿಕಾರಿಯಾದ ಡಾಕ್ಟರ್ ಹನುಮಂತರಾಯಪ್ಪ ಸ್ವಾಗತಿಸಿದರು. ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರೊಫೆಸರ್ ನಾಗರಾಜ್ ಅವರು ವಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಿಎಸ್ ಮುನೀಂದ್ರ ಕುಮಾರ್, ಶಿಕ್ಷಕ ವೃಂದದವರು ಹಾಗೂ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಆಗ್ತಾನೆ ಎಷ್ಟು ಬ್ಯಾನ್ ಮಾಡಿದ್ವಿ, ಎಷ್ಟು ಅವೇರ್ನೆಸ್ ಕೊಟ್ವಿ, ಫೈನ್ಗಳು ಹಾಕಿದ್ವಿ, ಅಂಗಡಿಗಳೆಲ್ಲ ಲಾಕ್ ಮಾಡಿ 1 ಲಕ್ಷ 2 ಲಕ್ಷವರೆಗೂ ಫೈನ್ ಕೂಡ ಫೈನ್ ಹಾಕೋಕ್ಕೂ ರೆಡಿ ಮಾಡಿ ಕೋರ್ಟಿಗೆ ಅಪೀಲೆಲ್ಲ ಹೋಗಿದ್ದು ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ವಿ. 5,000 10,000 ಕಟ್ಬಿಡೋದು, ಕೋರ್ಟಲ್ಲಿ ಹೋಗಿ ತಿರ್ಗಾ ವಾಪಸ್ ಬರೋದು, ತಿರ್ಗಾ ಯಥಾ ಪ್ರಕಾರ ಹಿಂಗೆ ಆಗ್ತಾಯಿದೆ. ಅದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 3 ಥರ, ರೀಯೂಸು, ರಿಫ್ಯೂಸು, ರೀಸೈಕ್ಲಿಂಗು 3 ಥರ ಇರುತ್ತೆ. ರೀಯೂಸ್ ಬಂದು ಪ್ಲಾಸ್ಟಿಕ್ಕು, ಪೇಪರು, ರಬ್ಬರು, ಈ ಥರ ಮೆಟೀರಿಯಲ್ಸ್ ಎಲ್ಲ ರೀಯೂಸ್ ಆಗುತ್ತೆ. ಇದನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ಮುನ್ಸಿಪಾಲ್ಟಿ ಕಂಪೋಸ್ಟ್ ಯಾರ್ಡ್ ಅಂತ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಆಲ್ರೆಡಿ ಪೇಪರಿಂದ ರ್ಯಾಪರ್ಸ್ ಮಾಡ್ತಾಯಿದ್ದೀವಿ. ಆಮೇಲೆ ಪ್ಲಾಸ್ಟಿಕ್ಕಿಂದ ಮೋಲ್ಡ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಬೇಲಿಂಗ್ ಮಾಡಿಬಿಟ್ಟು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ, ಆಮೇಲೆ ಪ್ಲಾಸ್ಟಿಕ್ ಪೆಲೆಟ್ಸ್ ಮಾಡೋದಕ್ಕೆ, ಅಂದರೆ ತಿರ್ಗಿ ಪ್ಲಾಸ್ಟಿಕ್ ರೀಸೈಕಲ್ ಮಾಡಿ ತಿರ್ಗಿ ಬೇರೆ ಮೆಟೀರಿಯಲ್ ಮಾಡೋದಕ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಹಸಿ ಕಸದಿಂದ ಎರೆಹುಳ ಗೊಬ್ಬರ ಮತ್ತು ಏರೋಬಿಕ್ ಗೊಬ್ಬರ ಅಂದರೆ ಪ್ಲಾಟ್ಫಾರಮಲ್ಲೇ ಎಲ್ಲ ಕಸ ತಂದು ಮರ ಗಿಡಗಳು ಎಲೆಗಳೆಲ್ಲ ತಂದು ಮನೇಲಿ ಬರೋ ತರಕಾರಿ ವೇಸ್ಟು ಅದೆಲ್ಲ ಕೊಳಿಸ್ಬಿಟ್ಟು ಅದ್ರ ಮೇಲೆ ಸ್ಪ್ರೇ ಮಾಡಿ ಕೆಮಿಕಲ್ಸ್ ಅಂದರೆ ಇದು ಬರುತ್ತೆ, ಗೊಬ್ಬರದಿಂದ ಸಗಣಿಯಿಂದ ಗೊಬ್ಬರ ಮಾಡಿರ್ತಾರೆ, ಸಗಣಿಯಿಂದ ಪೌಡ್ರ್ ಮಾಡಿರ್ತಾರೆ. ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ 3 ತಿಂಗಳವರೆಗೂ ಸ್ಪ್ರೇ ಮಾಡ್ತಾಯಿದ್ರೆ ಅದು ಡಿಕಂಪೋಸ್ ಆಗಿ ಏರೋಬಿಕ್ ಗೊಬ್ಬರ ಆಗಿ ಮಾಡ್ತಾಯಿದ್ದೀವಿ. ಮಿಷಿನರಿಗಳಿದೆ, ಅದು ಜಲ್ದಿ ಹಿಡಿದ್ಬಿಟ್ಟು ₹2 1 ರೂಪಾಯಿ ಹಂಗೆ ರೈತರಿಗೆ ಸಹಾಯವಾಗೋಂಗೆ ಇಶ್ಯೂ ಕೊಡ್ತಾಯಿದ್ದೀವಿ. ಆಮೇಲೆ ಎರೆಹುಳ ಗೊಬ್ಬರನೂ ಮಾಡ್ತಾಯಿದ್ದೀವಿ. ಎರೆಹುಳ GKVKಯಿಂದ ತಂದುಬಿಟ್ಟು ಬಿಟ್ಟಿದ್ದೀವಿ. ಅದನ್ನು ಅವಾಗ 2014 ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಎಲ್ಲ ಈ ಮಧುಗಿರಿ ವ್ಯಾಪ್ತಿಯಲ್ಲಿರೋರೆಲ್ಲ ತೊಗೊಂಡೋಗಿ ಯೂಸ್ ಮಾಡ್ತಾಯಿದ್ದಾರೆ. ಈಗ ಅಡಿಕೆ ಮರಗಳು, ತೆಂಗಿನ ಮರಗಳು, ಸಪೋಟ ಗಿಡಗಳು, ಚೇಪೆ ಗಿಡಗಳಿಗೆ ಇವು ತುಂಬ ಅನುಕೂಲ. ಈ ಗೊಬ್ಬರದ ನಾವು ₹3 ಹಂಗೆ ಕೊಡ್ತಾಯಿದ್ದೀವಿ. ದಿನನಿತ್ಯ ನಮ್ಮದ್ರಲ್ಲಿ 14 ಟನ್ ಗೊಬ್ಬರ ವೇಸ್ಟ್ ಬರ್ತಾಯಿದೆ. ಅದರಲ್ಲಿ 2.5 ಟನ್ನು ಹಸಿ ಕಸ ಬಂದರೆ 10-10.5 ಟನ್ ಬೇರೆ ವೇಸ್ಟ್ ಪ್ಲಾಸ್ಟಿಕ್ಕು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.